ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದು ಆಗಸ್ಟ್ ನನ್ನ ಪ್ರೀತಿಯ ಹೆಂಡತಿ, ನನ್ನ ಜೀವ ಆಗಿರೋವಂಥ ಅನುಷಾ ಬರ್ತಡೇ ಇತ್ತು. ಎಲ್ಲರೂ ಸೇರಿದ್ರು. ನಮ್ಮ ತಂದೆ ಒಬ್ಬರು ಔಟ್ ಆಫ್ ಸ್ಟೇಷನಲ್ಲಿದ್ದರು. ಅದು ಬಿಟ್ಟರೆ ಎಲ್ಲರೂ ಇದ್ದರು. ಒಂದು ಒಳ್ಳೆ ಸುಂದರವಾದ ಕ್ಷಣ. ಎಲ್ಲ ನನ್ನ ಗೆಳೆಯರು ಮತ್ತು ನನ್ನ ಹೆಂಡತಿಯ ಅಣ್ಣ ಜೊತೆ ಸೇರಿ ಈ ಸಮಯವನ್ನು ಕಳೆದಿರೋದನ್ನು ಒಂದು ಪುಟ್ಟ ವಿಡಿಯೋ ಹಾಕಿ ಇಷ್ಟ ಆಗುತ್ತೆ ಅನಿಸುತ್ತೆ. ಹ್ಯಾಪಿ ಬರ್ತ್ಡೇ ಜಾನ್, ಸ್ಟೇ ಬ್ಲೆಸ್ಡ್ ಅಂಡ್ ಬಿ ಹ್ಯಾಪಿ ಫಾರ್ ಎವರ್, ಲವ್ ಯು, ಟೇಕ್ ಕೇರ್ ಆಫ್ ಯು. ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ ಈ ಅಕ್ಟೋಬರ್ಗೆ ನಾವು 3 ಜನ